ಜಿಲ್ಲಾ ಮಟ್ಟದ ವೃತ್ತಿಪರ ಕ್ರೀಡಾಕೂಟವನ್ನು 18-19ರಂದು ಹಮ್ಮಿಕೊಂಡ ಮೇರೆಗೆ ಕಳೆದ ದಿನ ಪ್ರಕಾರ ಇಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿ ಗಣ್ಯರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಹಾಗೂ ಕ್ರೀಡಾ ಸ್ಪರ್ಧಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದೇವೆ. ತಮ್ಮ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ಪ್ರಾರ್ಥನೆ ಶುಭ ಕುಲಾಲಿಯವರಿಂದ. ಗಣನಾಯಕಾಯ ಗಣದೈವಕಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶಲೀಲಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय कुलस्थायिने गुरुविक्रमाय गुह्यप्रवराय गुरवे गुणगुरवेन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಅತಿಥಿ ಗಣ್ಯರು ಈ ಒಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು ಅಂತ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಮಂಗಳೂರು ನಗರ, ಅದೇ ರೀತಿ ಜಿಲ್ಲಾ ಸಮಾದೇಶರಾದಂತಹ ಮುರಳಿ ಮೋಹನ್ ಚುಂತಾರ ಸಮಾದೇಶರು ಜಿಲ್ಲಾ ನಮ್ಮ ಕೇಂದ್ರ ಕಚೇರಿಯ ನಿರ್ದೇಶನದಂತೆ ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ 50 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಇವತ್ತು ಈ 50 ಜನ ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಯಲ್ಲಿ ಅದು ಪುರುಷರಿಗೆ ಮತ್ತು ಮಹಿಳೆಯರಿಗೆ 100 ಮೀಟರ್ ಓಟ, 800 ಮೀಟರ್ ಓಟ, ಲಾಂಗ್ ಜಂಪು, ಹೈ ಜಂಪು, ಆಮೇಲೆ ಗುಂಡೆ ಸೆತ, ಅದೇ ಥರ ರಿಲೇ. ಮಹಿಳೆಯರಿಗೆ 100 ಮೀಟರ್ ಓಟ, 400 ಮೀಟರ್ ಮತ್ತು ರಿಲೇ. ಹಾಗೆ ಟೀಮ್ ಇವೆಂಟಲ್ಲಿ ವಾಲಿಬಾಲ್, ಕಬಡ್ಡಿ ಮತ್ತು ಟಗ್ ಆಫ್ ವಾರ್ ಇಷ್ಟು ಸ್ಪರ್ಧೆಗಳನ್ನು ಮುಗಿಸಿದ್ದೇವೆ. ಇವತ್ತು 50 ಜನದಲ್ಲಿ 30 ಜನ ಸೆಲೆಕ್ಟ್ ಆಗಿ ವಲಯ ಮಟ್ಟದ ಮುಂದೆ ಉಡುಪಿ ಜಿಲ್ಲೆಯಲ್ಲಿ ವಲಯ ಮಟ್ಟ ಆಗುತ್ತೆ. 4 ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿ ನಂತರ ಅಲ್ಲಿ ಸೆಲೆಕ್ಟ್ ಆದವರು ನಾವು ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಲಿಕ್ಕಿದ್ದಾರೆ. ಇವತ್ತು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಇವತ್ತು ಮುಖ್ಯ ಅತಿಥಿ ಸ್ಥಾನ ಇರುವಂಥ ನಮ್ಮವರಾಗಿರುವಂಥ ಶ್ರೀ BP ದಿನೇಶ್ ಕುಮಾರ್, ಪೊಲೀಸ್ ಉಪ ಆಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ. ಹಾಗೆ ಅವರು ನಮಗೆ ಡಿಪಾರ್ಟ್ಮೆಂಟ್ ಕೂಡ ಚಿರಪರಿಚಿತರು. ಸುಮಾರು 2 ವರ್ಷಗಳ ಕಾಲ ಕಮಾಂಡೆಂಟ್ ಆಗಿ ಕೊಡಗು ಜಿಲ್ಲೆಯಲ್ಲಿ ಕರ್ತವ್ಯ ಮಾಡಿದ್ದಾರೆ. ಹಾಗೆ ನಾವು ಸಾಕಷ್ಟು ಎಲ್ಲ ವಿಷಯಗಳನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ, ಯಾಕಂದರೆ 2 ವರ್ಷ ಅಲ್ಲಿ ಕೆಲಸ ಮಾಡೋದ್ರಿಂದ. ಹಾಗಾಗಿ ಅವರನ್ನು ಈ ಸಮಾರಂಭದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಉಪಸ್ಥಿತಿರುವಂಥ ಇವತ್ತು ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನಮ್ಮ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂತರರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಐತಪ್ಪವರವರಿಗೆ ಹೋಗುತ್ತೇನೆ ಕೊಡ್ತೇನೆ ಪರವಾಗಿ ಸ್ವಾಗತಿಸ್ತೇನೆ. ಸಹಾಯಕರಾದ ಅನಿತಾ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಈಗಲಿಂದ ಬಹುಮಾನವಿದ್ದಾರೆ. ಹಾಗೆ 2ನೇ ಬಹುಮಾನ ಪರಮೇಶ್ವರ 197 ಮೆಟಲ್ ನಂಬರ್ ಬಣಮೂರು ಘಟಕ. ಹಾಗೆ ಮಹಿಳೆಯರ 100 ಮೀಟರ್ ಓಟದಲ್ಲಿ ದ್ವಿತೀಯ ಬಹುಮಾನ ಅಶ್ವಿನಿ.
800 ಮೀಟರ್ ಓಟ ಪುರುಷರಿಗೆ, ದ್ವಿತೀಯ ಲತೇಶ್ 326 ಮೂಡುಬಿದ್ರೆ ಘಟಕ. ಹಾಗೆ 400 ಮೀಟರ್ ಓಟ ಮಹಿಳೆಯರಿಗೋಸ್ಕರ ದ್ವಿತೀಯ ಬಹುಮಾನ ಗೀತ್. ಪುರುಷರಿಗೆ ಲಾಂಗ್ ಜಂಪ್ ಎತ್ತರ ಜಿಗಿತ ಹರಿಪ್ರಸಾದ್. ದ್ವಿತೀಯ ಬಹುಮಾನ ಪರಮೇಶ್ವರ 190. ಹೈ ಜಂಪ್ ಪುರುಷ ಲತೇಶ್ ಮೆಡಲ್ ನಂಬರ್ 325 ದ್ವಿತೀಯ ಬಹುಮಾನ. ಶಾರ್ಟ್ ಪುಟ್ ಗುಂಡೆ ಸೇತ ದ್ವಿತೀಯ ಬಹುಮಾನ ಹರಿಪ್ರಸಾದ್ 873 ಪುತ್ತೂರು ಘಟ್ಟ. 4 ಜನ ರಿಲೇ ದ್ವಿತೀಯ ರಿಲೇ ಜೋಕರ್ ಮತ್ತು ದುಷ್ಯಂತ್ ಕಬಡ್ಡಿದು. ಮುಖ್ಯ ಅತಿಥಿಗಳಾಗಿ ಬಿಪಿ ದಿನೇಶ್ ಕುಮಾರ್ ಪೊಲೀಸ್ ಆಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ. ಸರ್, ನಮಗೆ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತನುಡಿಯನ್ನ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಸಂತೋಷದಾಯಕವಾದಂತಹ ಒಂದು ಕಾರ್ಯಕ್ರಮ. ಆದರೆ ಅದರ ನಡುವೆ ಒಂದು ಬೇಸರದ ಸಂಗತಿ, ನಿನ್ನೆ ನಿಮ್ಮದೇ ಸ್ನೇಹಿತರಾದಂತಹ ಸಂತೋಷ್ ಅವರು ಅಕಾಲಿಕವಾಗಿ ಮೃತಪಟ್ಟಿರುವಂತಹ, ಸೇವೆಯಲ್ಲಿ ಅಥವಾ ಸೇವೆಗಾಗಿಯೇ ತಮ್ಮ ಜೀವನವನ್ನು ಅವರು ಮುಡಿಪಾಗಿಟ್ಟು ಅವರ ಜೀವವನ್ನು ಎತ್ತಿರುವಂಥದ್ದು ಬಹಳ ದುಃಖದಾಯಕವಾದಂತಹ ಒಂದು ವಿಚಾರ. ಅವರಿಗೆ, ಅವರ ಆತ್ಮಕ್ಕೆ ಆ ದೇವರು ಸದ್ಗತಿಯನ್ನು ನೀಡಲಿ ಹಾಗೂ ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಅವರ ಅಗಲುವಿಕೆಯ ಒಂದು ನೋವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಆ ದೇವರು ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ನಿಮ್ಮ ಕ್ರೀಡಾ ಚಟುವಟಿಕೆ ಭಾಳ ಹಿಂದೆಯೇ ನಿರ್ಧರಿತವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕೋವಿಡ್ ಸಂದರ್ಭ ಕೇವಲ 50 ಜನರಿಗೆ ಮಾತ್ರ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ನೀಡಿರುವಂಥದ್ದು. ನಿಮಗೆಲ್ಲ ತಿಳಿದ ಹಾಗೆ ನಾನು ಕೂಡ ಕಳೆದ 1.5 ವರ್ಷದಿಂದ ಕೊಡಗು ಜಿಲ್ಲೆಯ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸಿಕೊಂಡಿದ್ದೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಈ ಪೊಲೀಸ್ ಇಲಾಖೆಗೆ ಬಂದಂದಿನಿಂದಲೂ ಕೂಡ ಹೋಮ್ ಗಾರ್ಡ್ ನೀವು ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಸರಿ ಸಮಾನವಾಗಿ ಪೊಲೀಸ್ ಇಲಾಖೆಗೆ ಸಹಾಯ ನೀಡುವಂಥದ್ದನ್ನು ನಾವು ನೋಡಿದ್ದೀವಿ. ಬಹಳ ಉತ್ಕೃಷ್ಟವಾದಂತಹ ಒಂದು ಸೇವೆಯನ್ನು ನೀವು ಸಲ್ಲಿಸ್ತಾ ಇದ್ದೀರಿ. ವಿಶೇಷವಾಗಿ ಈ ಒಂದು ವಿಚಾರಕ್ಕೆ ನೀವುಗಳೆಲ್ಲರೂ ಕೂಡ ಅಭಿನಂದನಾರ್ಹರು. ಬಟ್ ಆದರೆ ಒಂದು ಬೇಸರದ ಸಂಗತಿ ಏನಂತಂದರೆ, ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವುಗಳು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸ್ತಾ ಇದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಸಂಖ್ಯೆ ಬಹುಶಃ ಎಲ್ಲ ಜಿಲ್ಲೆಗಳಲ್ಲಿ ಇರುವ ಹಾಗೆ ಇಲ್ಲೂ ಕೂಡ ಕೇವಲ 80 ಜನರಿಗೆ ಮಾತ್ರ ಅವಕಾಶ ಸಿಗುವಂಥದ್ದು. ಆದರೆ ಇಲ್ಲಿ ನೀವು ಹೆಚ್ಚು ಕಡಿಮೆ ಇಲ್ಲಿಯ ಒಂದು ಫೋರಮ್ ಇರುವಂಥದ್ದು 1000 ಜನ ಅಥವಾ 900 ಜನ ನೀವು ಇದ್ದೀರಿ. ಸೊ ನಿಮಗೆ ಈ 80 ಜನರನ್ನು ಅದರಲ್ಲಿ ಹುಡುಕುವಂಥದ್ದು ಬಹಳ ಕಷ್ಟ ಸಾಧ್ಯ. ಬಟ್ ಆದರೂ ಕೂಡ ನೀವುಗಳು ಕೆಲವೊಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮ ಜೊತೆಗೆ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ನಾನು ಇರುವಂಥದ್ದು ಕಮಿಷನರ್ ಆಫೀಸಲ್ಲಿ, ಅಲ್ಲೂ ಕೂಡ ನಿಮ್ಮ ಸಿಬ್ಬಂದಿಗಳಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ನಾನು ಕೊಡಗು ಜಿಲ್ಲೆಯಲ್ಲಿ ನೋಡಿದ ಹಾಗೆ ಕೇವಲ ಪೊಲೀಸ್ ಇಲಾಖೆಗೆ ಸಹಾಯ ಮಾಡುವಂಥದ್ದಲ್ಲ,
ಇನ್ನಿತರ ಬೇರೆಲ್ಲ ಇಲಾಖೆಗಳಲ್ಲೂ ಕೂಡ ನಿಮ್ಮ ಸಹಾಯವನ್ನು ನೀವು ನೀಡ್ತಾ ಇದ್ದೀರಿ. ಅದು ಯಾವುದೇ ವಿಚಾರ ಇರ್ಬೋದು. ಸೊ ಕೊಡಗಿನಲ್ಲಿ ಬಹುಶಃ ಒಂದು ಮುತ್ತಪ್ಪ ಅಂತ ಅನ್ನುವಂಥವ್ರನ್ನ ಅವರ ವಿಚಾರವನ್ನು ನಾನು ಇಲ್ಲಿ ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅತ್ಯಂತ ಉತ್ತಮವಾದಂತಹ ಒಬ್ಬ ಈಜುಪಟು. ಆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ ಅಂತಂದರೆ, ಕೆಲವು ಸಂದರ್ಭದಲ್ಲಿ ಆ ನೀರಿಗೆ ಬಿದ್ದಂತಹ ವ್ಯಕ್ತಿಯ ದೇಹ ಸಿಗಬೇಕು ಅಂತಂದರೆ ಅದಕ್ಕೆ ನೀರಿನ ಕೆಳಗಡೆ ಹೋಗಿರುತ್ತೆ, 2 ದಿನ 3 ದಿನ ಆಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಸೊ ಇವರು ಈ ಮುತ್ತಪ್ಪ ಎನ್ನುವವರು ಮತ್ತು ಅವರ ತಂಡ ಬಹಳ ಕಷ್ಟಪಟ್ಟು ಸೊ ಆ ಒಂದು ಮೃತದೇಹವನ್ನು ಎತ್ತುವಂತಹ ಒಂದು ಕೆಲಸ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅವರು ಹೆಚ್ಚು ಕಡಿಮೆ 300ರಿಂದ 400 ಮೃತದೇಹವನ್ನು ನೀರಿನಿಂದ ತೆಗೆದಿರುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಕೃತಿಕ ವಿಕೋಪ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿದೆ. ಅದೇ ರೀತಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಸೊ ಅದೆಲ್ಲ ಸಂದರ್ಭದಲ್ಲೂ ಕೂಡ ಸೊ ನಮ್ಮ ಈ ಹೋಮ್ ಗಾರ್ಡ್ ಸಿಬ್ಬಂದಿಗಳು ನೀವೇನಿದ್ದೀರಿ, ನೀವುಗಳು ನಿಮ್ಮ ಜೀವದ ಹಂಗನ್ನು ತೊರೆದು ಸೊ ಒಂದು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರಿ. ಸೊ ಇದು ಒಂದು ಉದಾಹರಣೆ ಅಷ್ಟೇ. ಸೊ ಈ ರೀತಿಯಾಗಿ ಹಲವು ರೀತಿಯಲ್ಲಿ ನಿಮ್ಮ ಸಹಾಯವನ್ನು ನೀವು ಈ ಇಲಾಖೆಗೆ ಕೊಡ್ತಾ ಇದ್ದೀರಿ, ಈ ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಸೊ ಇದೇ ರೀತಿಯಾದಂತಹ ನಿಮ್ಮ ಕರ್ತವ್ಯವನ್ನು ನೀವು ಸದಾ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ, ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಬಹುಶಃ ಈ ಕೋವಿಡ್ ಇಲ್ಲದೆ ಹೋಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶಗಳು ಆಗ್ತಾ ಇತ್ತು. ಬಟ್ ಆದರೂ ಕೂಡ ಒಂದು ಸಂತೋಷ, 50 ಜನರಿಗೆ ಅವಕಾಶ ಕೊಟ್ಟಿರುವಂಥದ್ದು. ನೀವುಗಳು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಇವತ್ತೇನು ಇದರಲ್ಲಿ ಈ ವಿವಿಧ ಕ್ರೀಡೆಗಳಲ್ಲಿ ನೀವು ಬಹುಮಾನವನ್ನು ಗಳಿಸಿದ್ದೀರಾ ಮತ್ತು ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೀರಾ. ಸೊ ಇನ್ನೂ ಹೆಚ್ಚಿನ ಒಂದು ತಯಾರಿಯನ್ನು ಮಾಡ್ತಾ ಎಲ್ಲರೂ ಕೂಡ ಸೊ ಒಂದು ಗೆಲ್ಲುವಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ನಿಮ್ಮ ಕಮಾಂಡೆಂಟ್ ಹೇಳಿದಾಗೆ ನೆಕ್ಸ್ಟ್ ನಿಮ್ಮ ವಲಯ ಮಟ್ಟದ ಉಡುಪಿ ಜಿಲ್ಲೆಯಲ್ಲಿ ಏನಿದೆ ಸೊ ಅದರಲ್ಲೂ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ನೀಡಿ ನಂತರ ಅಲ್ಲಿಂದ ನೀವು ರಾಜ್ಯದ ಮಟ್ಟದ ಒಂದು ಈ ಕ್ರೀಡಾಕೂಟಕ್ಕೆ ಸೆಲೆಕ್ಟ್ ಆಗುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಬೇಕು ಅಂತನ್ನುವಂತಹ ಒಂದು ಮಾತನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಇದು ಅತಿ ಅವಶ್ಯಕ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಾವೆಲ್ಲರೂ ಕೂಡ ಒತ್ತಡದಿಂದ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆ ಒತ್ತಡವನ್ನು ನಾವು ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂತನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿಯೇ ಇದೆ, ನಮ್ಮ ಚಟುವಟಿಕೆಗಳಲ್ಲಿಯೇ ಇದೆ, ನಾವು ದಿನನಿತ್ಯ ಅನುಸರಿಸುವಂತಹ ಒಂದು ನಮ್ಮ ಜೀವನ ಕ್ರಮದಲ್ಲಿಯೇ ಇದೆ. ನೀವುಗಳೆಲ್ಲರೂ ಬಹುಶಃ ಈ ಒಂದು ಕಾಕಿ ಹಾಕ್ಕೊಂಡು ಈ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ನೀವು ಒಂದು ಮನಸ್ಸು ಮಾಡಿರುವಂಥನ್ನು ನೋಡಿದರೆ ನೀವು ಯಾವ ರೀತಿಯಲ್ಲಿ ನಿಮ್ಮ ಒಂದು ದೇಶ ಸೇವೆ ಮಾಡಬೇಕು ಅಂತನ್ನುವಂತಹ ಒಂದು ನಿರ್ಧಾರವನ್ನು ನೀವು ಕೈಗೊಂಡಿದ್ದೀರಿ ಅಂತನ್ನುವಂಥದ್ದನ್ನು ನಾವು ಹೇಳಲೇಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ನಿಮ್ಮಲ್ಲಿ ಕೆಲವರು ಪೊಲೀಸ್ ಇಲಾಖೆಗೆ ನಾವು ಸೇವೆ ಸಲ್ಲಿಸಲಿಕ್ಕೆ ನಾವು ಬರಬೇಕು ಅಂತನ್ನುವಂತಹ ಒಂದು ನಿರ್ಧಾರವನ್ನು, ಆ ಒಂದು ನಂಬಿಕೆಯನ್ನು ಕೂಡ ನೀವು ಹೊಂದಿರ್ತೀರಿ. ಎಷ್ಟೋ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ತಕ್ಷಣಕ್ಕೆ ಪರವಾಗಿಲ್ಲ, ನಾನು ಅಲ್ಲಿ ಹೋಗಿದ್ರೂ ಪರವಾಗಿಲ್ಲ, ನಾನು ಕಾಕಿ ಹಾಕ್ಕೊಂಡು ನಾನು ಈ ಹೋಮ್ ಗಾರ್ಡ್ ಸಂಸ್ಥೆಯಲ್ಲಿ ಕೂಡ ನಾನು ಕೆಲಸವನ್ನು ಮಾಡ್ತೀನಿ, ನಾನು ದೇಶ ಸೇವೆಯನ್ನು ಮಾಡ್ತೀನಿ ಅಂತನ್ನುವಂಥ ಒಂದು ನಿರ್ಧಾರವನ್ನು ನೀವುಗಳು ಕೈಗೊಂಡಿರ್ತೀರಿ. ಸೊ ನಿಮ್ಮ ಎಲ್ಲರಿಗೂ ಕೂಡ ಸೊ ಮುಂದಿನ ದಿನಗಳಲ್ಲಿ ಆ ದೇವರು ಒಳ್ಳೆಯದನ್ನು ಮಾಡಲಿ. ನೀವು ಉತ್ತಮವಾದಂಥ ಒಂದು ಸೇವೆಯನ್ನು ನೀವು ಈ ಸಮಾಜಕ್ಕೆ ನೀಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಉತ್ತಮ ಒಂದು ದೈಹಿಕ ಅಥವಾ ದಿನನಿತ್ಯದ ಕ್ರಮಗಳನ್ನು ನೀವು ಅನುಸರಿಸಿ ಒಳ್ಳೆಯ ಒಬ್ಬ ಸಮಾಜದ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನೀವುಗಳೆಲ್ಲರೂ ರೂಪುಗೊಳ್ಳಿ. ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತನ್ನುವಂಥ ಒಂದು ಆರೈಕೆಯೊಂದಿಗೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಲಿಕ್ಕೆ ನಾನೇನು ಉತ್ತಮ ವಾಗ್ಮಿ ಏನಲ್ಲ, ಆದರೆ ನಾನು ಈ ಹಿಂದೆ ಕಮಾಂಡೆಂಟ್ ಆಗಿದ್ದಂಥ ವಿಚಾರವನ್ನು ಗಮನಿಸಿ ಅದೇ ರೀತಿಯಾಗಿ ನಾನು ಇಲ್ಲಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿರುವಂತಹ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ನಿಮ್ಮ ಕೆಲವು ಸ್ನೇಹಿತರು ನಮ್ಮ ಜೊತೆಗೆ ಕೆಲಸ ಮಾಡ್ತಿರುವಂಥದ್ದೆಲ್ಲ ವಿಚಾರಗಳನ್ನು ಗಮನಿಸಿ ನಿಮ್ಮ ಕಮಾಂಡೆಂಟ್ ಅವರು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕಮಾಂಡೆಂಟ್ ಹುದ್ದೆ ಎನ್ನುವಂಥದ್ದು ಸೊ ಇದು ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ಇರುವಂತಹ ಒಂದು ಅವಕಾಶ. ನಿಮ್ಮ ಕಮಾಂಡೆಂಟ್ ಅವರು ಅತ್ಯಂತ ವೃತ್ತಿಪರ ಒಬ್ಬ ಡಾಕ್ಟರ್ ಆಗಿದ್ದಾರೆ. ಸೊ ಅವರು ಅದನ್ನೆಲ್ಲ ಅವರ ಏನು ಪ್ರಾಕ್ಟೀಸ್ ಏನಿದೆ ಅದನ್ನೆಲ್ಲ ಬದಿಗೊತ್ತಿ ನಿಮ್ಮ ಜೊತೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಉತ್ತಮ ನಾಯಕತ್ವ ಗುಣವನ್ನು ಹೊಂದಿರುವಂತಹ ಸೊ ಇಂತಹ ಒಬ್ಬ ಕಮಾಂಡೆಂಟ್ ಅವರ
ಒಂದು ನೇತೃತ್ವದಲ್ಲಿ ನೀವು ಏನು ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಇದನ್ನು ಇದೇ ರೀತಿಯಾಗಿ ಮುಂದುವರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರ ಆರೋಗ್ಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರಬೇಕು. ಈಗ ತಾನೇ ಸರ್ ಹೇಳಿದರು, ಯಾವುದೇ ವೃತ್ತಿ ಅಥವಾ ಯಾವುದೇ ಕೆಲಸ ಮಾಡುವಾಗ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅತಿ ಅವಶ್ಯಕ. ದೇರ್ ಈಸ್ ನೋ ಬೆಟರ್ ವೆಲ್ತ್ ದ್ಯಾನ್ ಹೆಲ್ತ್ ಅಂತ ಒಂದು ಮಾತಿದೆ. ಆರೋಗ್ಯಕ್ಕಿಂತ ಜಾಸ್ತಿಯಾದಂತಹ ಉತ್ತಮವಾದಂತಹ ಸಂಪತ್ತು ಬೇರೆ ಯಾವುದೂ ಇಲ್ಲ ಅಂತೇಳಿ. ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಿರಂತರವಾದಂತಹ ದೈಹಿಕ ಚಟುವಟಿಕೆಗಳು, ಪೂರಕವಾದಂತಹ ಕ್ರೀಡಾಕೂಟಗಳು ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆಯೂ ನಡೆಸ್ತದೆ, ಎಲ್ಲ ಇಲಾಖೆಯು, ಅಗ್ನಿಶಾಮಕ ಇಲಾಖೆಯೂ ನಡೆಸ್ತದೆ. ಅದೇ ರೀತಿ ಗೃಹರಕ್ಷಕ ಇಲಾಖೆಯಲ್ಲೂ ಪ್ರತಿ ವರ್ಷ ಜಿಲ್ಲಾ ಮಟ್ಟದ್ದು, ವಲಯ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ನಾವು ಆಯೋಜಿಸ್ತೇವೆ. ಕೇಂದ್ರ ಕಚೇರಿಯ ಸೂಚನೆಯಂತೆ ಕಳೆದ ವರ್ಷ ಕೋವಿಡ್ ಕಾರಣದಿಂದ ಯಾವುದೇ ಇಲಾಖೆಯಲ್ಲಿ ಈ ಕ್ರೀಡಾಕೂಟ ನಡೆದಿರಲಿಲ್ಲ. ನಮಗೆ ನಮ್ಮ ದಿನನಿತ್ಯದ ಕೆಲಸದ ನಡುವೆ ಒಂದಷ್ಟು ದಿನ ನಮ್ಮ ಮನಸ್ಸನ್ನು ಆಗಿಸಲಿಕ್ಕೆ, ಈಗ ತಾನೇ ಸರ್ ಹೇಳಿದರು, ಮಾನಸಿಕ ಒತ್ತಡ ಜಾಸ್ತಿ ಆದರೆ ಹಲವಾರು ರೋಗಗಳು ಬರ್ತದೆ, BP, ಶುಗರ್ ಅಂಥದ್ದೆಲ್ಲ. ಒತ್ತಡ ಜಾಸ್ತಿ, ಆ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಈ ರೀತಿಯ ಕ್ರೀಡಾಕೂಟಗಳು ನಮಗೆ ಬಹಳ ಅನುಕೂಲ. ನಿಮ್ಮ ದೈನಂದಿನ ಕೆಲಸದ ಜೊತೆಗೆ ಒಂದೆರಡು ದಿನಗಳ ಕಾಲ ಎಲ್ಲರೂ ಒಟ್ಟು ಸೇರಿ ಈ ಒಂದು ಆಟೋಟಗಳಲ್ಲಿ ಸ್ಪರ್ಧಿಸಿದರೆ ನಿಮಗೆ ಮನಸ್ಸಿಗೆ ಮತ್ತು ದೈಹಿಕವಾಗಿ ಒಂದು ಆರೋಗ್ಯ ಸಿಗ್ತದೆ ಅನ್ನುವ ನಿಟ್ಟಿನಲ್ಲಿ ನಾವು ಈ ರೀತಿಯ 2 ದಿನಗಳ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಎಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಗೆದ್ದವರಿಗೆ ಶುಭಾಶಯಗಳು, ಸೋತವರಿಗೂ ಶುಭಾಶಯಗಳು. ಯಾಕೆಂದರೆ ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಒಬ್ಬ ಗೆಲ್ಲಬೇಕಾದ್ರೆ ಇನ್ನೊಬ್ಬ ಸೋಲ್ಲೇಬೇಕು. ಆಟದಲ್ಲಿ ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ವಿಕ್ಟ್ರಿ. ಅಂದರೆ ಯಾರು ಸ್ಪರ್ಧಾತ್ಮಕವಾಗಿ ಆಟದಲ್ಲಿ ತೊಡಗಿಸಿಕೊಳ್ತಾರೋ ಅಲ್ಲಿ ನಿಜವಾಗಿ ಸಹ ಕ್ರೀಡೆ ಗೆಲ್ತದೆ. ಕ್ರೀಡೆಯಲ್ಲಿ ವ್ಯಕ್ತಿ ಗೆಲ್ಲುವುದಲ್ಲ, ಕ್ರೀಡೆ ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಸ್ಪರ್ಧಾಪೂರ್ವಕವಾಗಿ ನಮ್ಮ ಗೃಹರಕ್ಷಕರು ಅತ್ಯಂತ ಉಲ್ಲಸಿತರಾಗಿ ಈ ಆಟೋಟಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಗೆದ್ದವರು ಝೋನಲ್ ಸ್ಪೋರ್ಟ್ಸಿಗೆ 1, 2, 3ಕ್ಕೆ ಉಡುಪಿನಲ್ಲಿ ಇದೆ. ನೀವು ಅಲ್ಲಿ ಹೋಗಿ ನಮ್ಮ ಜಿಲ್ಲೆಯ ಗೌರವವನ್ನು ಮಗದಷ್ಟು ಎತ್ತರಕ್ಕೆ ಏರಿಸಿ ಅಲ್ಲಿ ಸಹ ಗೆದ್ದು ಮುಂದೆ ರಾಜ್ಯದಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಆಗಸದೆತ್ತರಕ್ಕೆ ಹಾರಿಸಿ ಅಂತ ಹೇಳಿ ನಾನು ಅತ್ಯಂತ ವಿನಮ್ರನಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಈ ಕ್ರೀಡಾಕೂಟ ಸಂಪನ್ನವಾಗುವ ಸಂದರ್ಭದಲ್ಲಿ ಮಾನ್ಯ ದಿನೇಶ್ ಕುಮಾರ್ ಅವರು ಬಹಳ ಉತ್ತಮವಾಗಿ ಮಾತಾಡಿದರು. ಕನ್ನಡದಲ್ಲಿ ಬಹುಶಃ ನಾನು 7 ವರ್ಷಗಳ ನನ್ನ ಸಮಾದೇಷ್ಟನ ಈ ಕಾಲಘಟ್ಟದಲ್ಲಿ ಇಷ್ಟು ಸುಂದರವಾಗಿ ಸುಲಲಿತವಾಗಿ ಕನ್ನಡ ಮಾತಾಡುವ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನಾನು ಅವರಿಗೆ ನಮ್ಮ ಗೃಹರಕ್ಷಕರ ಮೇಲೆ ವಿಶೇಷವಾದ ಅಭಿಮಾನ ಇದೆ, ಪ್ರೀತಿ ಇದೆ. ಯಾಕೆಂದರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತು. 1 ವರ್ಷಗಳ ಕಾಲ ಕೂರ್ಗ್ನಲ್ಲಿ ಗೃಹರಕ್ಷಕರ ಜೊತೆ ಕೆಲಸ ಮಾಡಿದವರು, ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವರು ಅರಿತಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಗೃಹರಕ್ಷಕರ ಸಮಸ್ಯೆ ತಿಳಿದರೆ ನಮ್ಮ ಕೆಲಸದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲ ಅಧಿಕಾರಿಗಳಿಗೂ ಗೊತ್ತು ಹೋಮ್ ಗಾರ್ಡ್ಸ್ ಏನು ಅಂದರೆ. ಇವರು ನಮ್ಮ ಮನೆಯವರೇ ಆದ ಕಾರಣ ನಮ್ಮ ಸಮಸ್ಯೆಗಳನ್ನು ಹೆಚ್ಚು ತಿಳಿದಿದ್ದಾರೆ. ಸೊ ಅಂಥವ್ರ ಜೊತೆ ನಮಗೆ, ನಾನು ಅವರ ಹತ್ರ ನಿನ್ನೆ ಹೋಗಿ ದಯವಿಟ್ಟು ಬನ್ನಿ ಅಂತೇಳಿ ನಾನು ಹೇಳಿದಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆ ಒಂದಷ್ಟು ಸಮಯಗಳ ಕಾಲ ನಮ್ಮ ಜೊತೆ ಸೇರಿ ನಿಮಗೆ ಉತ್ತೇಜನ ನೀಡುವಂಥ ಮಾತುಗಳನ್ನು ಆಡಿದ್ದಾರೆ. ಧನ್ಯವಾದಗಳು ಸರ್. ಇನ್ನೊಂದು ವಿಚಾರ, ಬಹಳ ನೋವಿನ ವಿಚಾರ. ಈಗ ತಾನೇ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ವಿ. ನಾವು 2 ರೀತಿಯ ಮನುಷ್ಯರು ಇರ್ತಾರಂತೆ, ಸತ್ತಂತೆ ಬದುಕುವುದು ಮತ್ತು ಸತ್ತ ಮೇಲೂ ಬದುಕುವುದು ಅಂತೇಳಿ. ನಾವು ಬದುಕಿರುವಾಗ 4 ಜನರಿಗೆ ಉಪಕಾರ ಮಾಡಿ ಬದುಕಬೇಕು. ಕೆಲವರು ನಾವು ಇರ್ತೇವೆ ಅಂತ ಯಾರಿಗೂ ಅವರಿಗೇ ಗೊತ್ತಿರೋದಿಲ್ಲ. ಸತ್ತಂತೆ ಬದುಕುವುದಕ್ಕಿಂತ ಸತ್ತ ಮೇಲೂ ಬದುಕುವುದು ಒಳ್ಳೆಯದು. ಇಂತಹ ನಿಟ್ಟಿನಲ್ಲಿ ನಿನ್ನೆ ದಿವಸ ನಮ್ಮ ಒಬ್ಬ ಗೃಹರಕ್ಷಕ 4-6 ಮಕ್ಕಳನ್ನು ಬದುಕಿಸ್ಲಿಕ್ಕೆ ಹೋಗಿ ಪಾಪ ತನ್ನ ಜೀವವನ್ನು ಕಳೆದುಕೊಂಡಿದ್ದಾರೆ. ಅವರು ಸತ್ತ ಮೇಲೂ ಬದುಕಿದ್ದಾರೆ. ಮಹಾತ್ಮ ಗಾಂಧಿ ಅಂತವರು ಸತ್ತ ಮೇಲೂ ನಾವು ಪ್ರತಿ ವರ್ಷ ನಾವು ನೆನೆಸಿಕೊಳ್ತೇವೆ. ನಮ್ಮ ಹೆಚ್ಚಿನ ಗೃಹರಕ್ಷಕರು ಸಂತೋಷ್ ಕುಮಾರ್ ಕಟೀಲ್ ಅವರು ಮಕ್ಕಳನ್ನು ಬದುಕಿಸುವ ಸಂದರ್ಭದಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಅವರು ನಮ್ಮೊಳಗೆ ಇದ್ದಾರೆ. ಅಂತಹ ನಿಷ್ಕಾಮ ಸೇವೆ ಸಲ್ಲಿಸುವಂತಹ ನಮ್ಮ ಗೃಹರಕ್ಷಕರೇ ನಮ್ಮ ದೇಶದ ಆಸ್ತಿ. ಅವರ ಸಾವು ನಮಗೆ ಬಹಳಷ್ಟು ನೋವು ತಂದಿದೆ. ನಮ್ಮ ಇಲಾಖೆಗೆ ತುಂಬಲಾರದ ನಷ್ಟ. ಅವರ ಕುಟುಂಬಕ್ಕೆ, ಅವರ ಪತ್ನಿಗೆ, ಅವರ ಮಕ್ಕಳಿಗೆ ಈ ನೋವು ಸಹಿಸುವ ಶಕ್ತಿ ದೇವರು ನೀಡಲಿ. ನಮ್ಮ ಇಲಾಖೆಯಿಂದ ಅವರಿಗೆ ಏನೇನು ಸಹಾಯ ದೊರಕಿಸಬಹುದು ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಒಟ್ಟು ಸೇರಿ ನಮ್ಮ ಧ್ಯೇಯವಾಕ್ಯ ಏನಿದೆ,
ನಿಷ್ಕಾಮ ಸೇವೆಯೇ ಪರಮ ಗುರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಒಂದು ಬಲಿಷ್ಠವಾದಂಥ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸೋಣ. ಜೈ ಹಿಂದ್. ಉದ್ದೇಶಿಸಿ ಮಾತನಾಡಿದಂಥ ಕಮಾಂಡೆಂಟ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ದಿನೇಶ್ ಕುಮಾರ್ ಉಪ ಆಯುಕ್ತರು ಇವರಿಗೆ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಅವರಿಗೆ ನೆನಪಿನ ಒಂದು ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ವೃತ್ತಿಪರ ಕ್ರೀಡಾಕೂಟದ ಸಮಾರಂಭ ಪುನರ್ದು ಅದರಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ. ಅದು ಸೋತವರು ಬೇಜಾರು ಮಾಡೋದು ಬೇಡ, ಗೆದ್ದವರು ಇನ್ನು ಮುಂದಕ್ಕೆ ಒಳ್ಳೆಯ ಮಟ್ಟ ಇದೆ, ರಾಜ್ಯ ಮಟ್ಟಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ಒಂದರ ಕೃತಜ್ಞತೆ ಕೊಡುವುದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ವೃತ್ತಿಪರ ಕ್ರೀಡಾಕೂಟದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಚಾರ ಮತ್ತು ಅಪರಾಧ ಇದರ ಉಪ ಆಯುಕ್ತರಿಗೆ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಜಿಲ್ಲಾ ಸಮಾದೇಷ್ಟರ ಪರವಾಗಿ ಹಾಗೂ ಉಪಸಮಾದೇಷ್ಟರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಸಿಬ್ಬಂದಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸರ್ ನಮಗೆ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಜಿಲ್ಲೆಯ ನೆಚ್ಚಿನ ಸಮಾದೇಷ್ಟರಾದ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಜಿಲ್ಲಾ ಸಮಾದೇಷ್ಟರ ಪರವಾಗಿ, ಇಲಾಖೆಯ ಪರವಾಗಿ, ಸಿಬ್ಬಂದಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಧನ್ಯವಾದ.